ದೇಶದೊರ್ಮೆ ಲಾಕ್ಡೌನ್ 3.0 ನಡೆತುಂಡು. ಲಾಕ್ಡೌನ್ ಸಂದರ್ಭಡು ಜಿಲ್ಲೆಡು ವಿದ್ಯುತ್ ಸರಬರಾಜು ನಿಗಮದಗಳು ಕರೆಂಟ್ ಬಿಲ್ ಜಾಸ್ತಿ ಮಲ್ತದೇರ್ ಪನ್ಪಿ ಆರೋಪ ಕೇಂದ್ರ ಬತ್ತಿನ ಹಿನ್ನೆಲೆಡು ಅಂಗಾರೆ ಶಾಸಕರು ಶ್ರೀ ಯುಟಿ ಖಾದರ್ನ ನೇತೃತ್ವಡು ಕಾಂಗ್ರೆಸ್ ನಿಯೋಗ ವಿಜಯ್ ಕಾಪಿಕಾಡ್ದ ವಿದ್ಯುತ್ ಸರಬರಾಜು ನಿಗಮದ ಅಧಿಕಾರಿಗಳನ್ನು ಭೇಟಿಯಾದ ಸಮಸ್ಯೆ ಬಗ್ಗೆ ಚರ್ಚೆ ನಡೆಪಾಯಿರು. ಜನಕ್ಲೆಗೂ ಹೊರಡ್ದೊರನೆ ಬಿಲ್ ಮೊತ್ತ ಜಾಸ್ತಿ ಬರೊಂದುಂಡು. ಮೆಸ್ಕಾಂಗೂ ನಷ್ಟ ಆಪಿನ ಉದ್ದೇಶ ಆತು ಜನಕ್ಲೆಗೂ ಬಂಗ ಏರಬಲ್ಲಿ. ಈ ಬಗ್ಗೆ ಪರಿಶೀಲನೆ ಮಲ್ಪಡೋದು ಶಾಸಕರು ಯುಟಿ ಖಾದರ್ ಮೆಸ್ಕಾಂ ಅಧಿಕಾರಿಗಳನ್ನು ಒತ್ತಾಯಿಸಾಯಿರು. ಎಜುಕೇಟೆಡ್ ಸ್ವಲ್ಪ ಹುಷಾರಿದ್ದ ಕಾರಣ ಇಲ್ಲಿ ಬಂದವರು ಶಕ್ತಿ ಇರುವ ಕಾರಣ ಅವ್ರಿಗೆ ರೆಕ್ಟಿಫೈ ಆಯ್ತು. ಹೇಗೆ ಮಿಸ್ಟೇಕ್ ಆಯ್ತು? ಈಗ ನಾನು ನಿನ್ನ ಗ್ರ್ಯಾಂಡ್ ಬೇಕು ಮರ ವ್ಯವಸ್ಥೆ ಮಾಡಿ ಜನರಿಗೆ ಒಂದು ಅವಕಾಶ ಕೊಡಿ. ವಿದಿನ್ ಈ ತಾರೀಕಿಂದ ಈ ತಾರೀಕಿನವರೆಗೆ 1 ವೀಕ್ ಒಳಗಡೆ ನೀವು ಬಂದು ಯಾರಿಗೆ ಅದು ಸಮಸ್ಯೆ ಬಂದಿದ್ರೆ ಡೈರೆಕ್ಟ್ ಇಷ್ಟು ಗಂಟೆ ತನಕ ಬನ್ನಿ. ಈ ಡಿವಿಷನ್ ಇದು ಆಫೀಸರ್ ಅಂತ ಅವ್ರ ಮೊಬೈಲ್ ನಂಬರ್ ಹಾಕಿ ಬೆಳಿಗ್ಗೆ ಇಷ್ಟು ಗಂಟೆ ಅವರಲ್ಲಿ ಇರಬೇಕು. ಅವ್ರು ಬಂದಾಗ 1 by 1 ಕ್ಲಿಯರ್ ಮಾಡಬೇಕು. ಸೊ ಅದೊಂದು ಕ್ಲಾರಿಟಿ ಬರ್ತದೆ. ಫಾರ್ ಎಕ್ಸಾಂಪಲ್ ಈಗ ಜಾಸ್ತಿ ಬಂತು ಅವ್ರು ರೆಕ್ಟಿಫೈ ಮಾಡ್ಬೇಕಲ್ಲ. ಮನೆಯವ್ರು ಬರ್ತಾರೆ ಅವ್ರು ವಿಚಾರ ಹೇಳ್ತಾರೆ ಅದು ರೆಕ್ಟಿಫೈ ಮಾಡ್ಬೇಕಲ್ಲ. ಸೊ ಪಬ್ಲಿಕ್ ಆಲ್ಸೋ ವಿಲ್ ಸಪೋರ್ಟ್ ಏನು ಇದ್ದಿದ್ರೆ ಎಲ್ಲರಿಗೂ ಕೂಡ ಸಂಸ್ಥೆ ಅಂತ ಭಾವನೆ ಪಡಿದೆ. ನಥಿಂಗ್ ಡಿಫ್ರೆಂಟ್. ಇಟ್ ಇಸ್ ಆಲ್ ಟುಗೆದರ್. ಬರುವಂತ ಸಮಸ್ಯೆ ರೆಕ್ಟಿಫೈ ಅಂಡ್ ಗೋ ಬಿಫೋರ್ ಪೀಪಲ್ ಫ್ರಸ್ಟ್ರೇಟೆಡ್ ಬರುವುದು ಅದಾಗ್ಬೋದು ವಿಚಾರ ಆಗೋದು ಬೇಡ. ಸೊ ದಟ್ ಅದೊಂದು ವಿಚಾರ ಸರಿ ಆಗ್ಬೇಕಂತ ಹೇಳಿ ಬಯಸ್ಬೋದು. ಅಷ್ಟು ಮಾಡಿ. ಸೊ ಒಂದು ಎವ್ರಿ ಡಿವಿಷನ್ 1 ಟೀಮ್, ಎವ್ರಿ ಡಿವಿಷನ್ ಅದೇ ಸಬ್ ಡಿವಿಷನ್ಗೆ ಒಂದು ಪ್ಲಸ್ ಅವರಿಗೆ ಒಂದು 1 ವೀಕ್ ಟೈಮ್ ಎಲ್ಲರಿಗೂ ಒನ್ ಆಫ್ ಅದಕ್ಕೆ ಡಿಪೆಂಡ್ ಮಾಡಿ ಅವರಲ್ಲಿ ಚರ್ಚೆ ಮಾಡ್ಬೋದು. ಬರುವಾಗ ಅವರ ಶಿಲ್ಪಿಗೆ ನೀವು ಪೇಪರ್ ಸಪ್ರೇಟ್ ಜನರಿಗೆ ಆದ ಬಗೆಹರಿಸಬೇಕಲ್ಲ ಇದರಲ್ಲಿ. ಸೊ ಎವ್ರಿ ಸಬ್ ಡಿವಿಷನ್ ಲೆವೆಲ್ ಒಂದು ಆಫೀಸರ್ ಡಿಪೆಂಡ್ ಮಾಡಿ ಯಾರಿಗೆಲ್ಲ ಗ್ರೀವೆನ್ಸಸ್ ಇದೆ, ಜಾಸ್ತಿ ಒಂದು ಭಾವನೆ ಇದೆ, ಈ ರೀತಿಯಲ್ಲಿದೆ, ಅವರು ಅವತ್ತು ಹೋಗಿ ಅದರ ಕ್ಲಾರಿಟಿ ಚೆಕ್ ಮಾಡಿಕೊಂಡು ರೆಕ್ಟಿಫೈ ಮಾಡಿ ಅವ್ರಿಗೆ ಬಗೆಹರಿಸುವಂತ ಕೊಡ್ಬೇಕು. ಏರಿಗೆ ಜಾಸ್ತಿ ಬಿಲ್ ಬೈದಂಡು ಅಕ್ಲು ಮಾತೆಲ್ಲ ಬತ್ತದು ತಂಕ್ಲೆ ಬಿಲ್ ತೋಚಾದು ಸರಿ ಮಲ್ಪೆರೆ ಸಮಿತಿ ರಚನೆ ಮಲ್ಪೆರೆ ಸಲಹೆನ್ ಕೊರಿಯರು. ಜನಕ್ಲು ಲಕ್ಕುನರು ದುಂಬು ಅಧಿಕಾರಿನ ಒಟ್ಟಿಗೆ ಜನಕ್ಲಿನ ಸಮಸ್ಯೆಯನ್ನು ಪರಿಹಾರ ಮಲ್ಪಲೆ. ವಿಭಾಗ ಮಟ್ಟಡು ಜನಕ್ಲಿನ ಲೆಬ್ಡಾದು ಜಾಸ್ತಿ ಬಿಲ್ದ ಬಗೆಟು ಪರಿಶೀಲನೆ ಮಲ್ಪಲೆ. ಜನಕ್ಲೆಗೂ ಗೊಂದಲ ಇತ್ತಂಡ ಪಂಡದ ಕೊರ್ಲೆ ಪಂಡದ ಒತ್ತಾಯಿಸಾಯಿರು. ಇಡೀ ರಾಜ್ಯದಲ್ಲಿ ಜನಸಾಮಾನ್ಯರಿಗೆ ಏನು ಭಾವನೆ ಬಂದಿದೆ ಅಂತ ಹೇಳಿದರೆ, ಏನು 2 ತಿಂಗಳ ಒಂದು ಬಾಕಿ ಏನಾಗಿತ್ತ ಅದನ್ನು ನಮ್ಮನ್ನು ಹಿಂದಿನ ಬಾಗಿಲ ಮುಖಾಂತರ ಜನರಿಂದ ವಸೂಲು ಮಾಡ್ತಾ ಇದ್ದ ವಿದ್ಯುತ್ ಶಕ್ತಿ ಇಲಾಖೆಯವರು, ಸರ್ಕಾರ ಅಂತೇಳಿ ಎಲ್ಲ ಜನರಿಗೆ ಇವತ್ತು ನೋವಿದೆ, ಅದರ ಭಾವನೆ ಕೂಡ ಬಂದಿದೆ. ನಾವು ಮಾಧ್ಯಮದವರು ಕೂಡ ಇದರ ಬಗ್ಗೆ ಬಹುಶಃ ಧ್ವನಿ ಎತ್ತಿದ್ದೀವಿ. ಪಬ್ಲಿಕ್ ಟಿವಿಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ನಾವು ಮಾಡಿದ್ದೀವಿ. ಇದರ ಬಗ್ಗೆ ಜನಸಾಮಾನ್ಯರ ಭಾವನೆಗಳು ನಮಗೆ ಬಹಳಷ್ಟು ಜನ ಇವತ್ತು ಫೋನ್ ಮುಖಾಂತರ ಮೆಸೇಜ್ ಮುಖಾಂತರ ಈ ರೀತಿ ನಮಗೆ ಅನ್ಯಾಯ ಆಗ್ತಿದೆ. ಅವರು ಎಲ್ಲ ಹೇಳ್ತಾರೆ, ನಾವೆಲ್ಲ ಸಪೋರ್ಟ್ ಮಾಡ್ತೇವೆ ವಿದ್ಯುತ್ ಇಲಾಖೆಗೆ, ಅದು ನಮಗೆ ಬೇಕು. ಆದರೆ ನಮ್ಮನ್ನು ಈ ರೀತಿ ಮೂರ್ಖರನ್ನಾಗಿ ಮಾಡಿ ನಮ್ಮನ್ನು ವಸೂಲು ಮಾಡೋದನ್ನು ನಮಗೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಲಾಸ್ ಆಗಬಾರ್ದು, ನಮಗೆ ಮೋಸ ಆಗಬಾರ್ದು. ಇದಕ್ಕೆ ಸಂಬಂಧಪಟ್ಟಾಗ ನಾನು ಐವನ್ ಡಿಸೋಜ್ ಅವರು, ಅಭಯಚಂದ್ರ ಜೈನ್ ಅವರು, ಹರೀಶ್ ಕುಮಾರ್ ಅವರು ಎಲ್ಲ ಬಂದು, ಯಾಕೆಂತ ಹೇಳಿದರೆ ನಮ್ಗೆ ಈ ಸಂದರ್ಭದಲ್ಲಿ ರಾಜ್ಯಕ್ಕೆ ಪ್ರತಿಭಟನೆ ಮಾಡ್ಬೋದು, ಜನ ಎಲ್ಲರೂ ಕೂಡ ತಯಾರಿದ್ದಾರೆ ಬೀದಿಗೆ ಬರಲಿಕ್ಕೆ. ಆದರೆ ಈ ಕೊರೋನಾ ವೈರಸ್ ಸಂದರ್ಭದಲ್ಲಿ ನಾವು ಕೂಡ ಜವಾಬ್ದಾರಿ ವಹಿಸಿಕೊಳ್ಬೇಕು ಮತ್ತು ಸರ್ಕಾರ ಮತ್ತು ಅದರ ತಪ್ಪನ್ನು ನಾವು ಸರ್ಕಾರಕ್ಕೆ ತಿಳಿಸಿ ಅದನ್ನು ತಿದ್ದುಕೊಳ್ಳಿ ಮಾಡೋದು ನಮ್ಮ ಜವಾಬ್ದಾರಿ. ಅದಕ್ಕೆ ಕೇಳದಿದ್ದರೆ ಮತ್ತೆ ನಾವು ರಸ್ತೆಗೆ ಬರುವಂಥದ್ದು ಆ ಒಂದು ಬರಲೇಬೇಕಾಗ್ತದೆ. ಅದಾಲತ್ತ ಇವತ್ತು ಆ ಒಂದು ಸಬ್ ಡಿವಿಷನ್ನಲ್ಲಿ ಯಾರಿಗೆಲ್ಲ ಇದರ ತೊಂದರೆ ಒಳಪಟ್ಟಿದ್ದಾರೆ ಅವ್ರಿಗೆ 1 ವೀಕಿನ ಒಳಗಡೆ ಟೈಮ್ ಕೊಟ್ಟು ಅವ್ರ ಹತ್ರ ಬಂದು ಅದನ್ನು ತಪ್ಪಿಸಿದರೆ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಅದನ್ನು ಸರಿಪಡಿಸಿಕೊಳ್ಳುವಂಥ ವ್ಯವಸ್ಥೆಯು ಆಗಬೇಕು. ಜನರು ಅವ್ರು ಕಟ್ಟುವಂಥ ದುಡ್ಡು ಏನಿದೆ ಅಲ್ಲ, ಅದು ಹೌದು ನನಗೆ ಲೆಕ್ಕ ಖರ್ಚಾಗಿದೆ, ನಾನು ಇಷ್ಟು ಕಟ್ತಾ ಇದ್ದೇನೆಂಬ ಒಂದು ವಿಶ್ವಾಸ ಅವರಿಗತ್ತು ಬರಬೇಕು. ಅದಕ್ಕಾಗಿ ಅವರು ರೀರೀಡಿಂಗನ್ನು ಮಾಡಬೇಕು. ಈಗೇನಾಗಿದೆ, ಆ್ಯಾವ್ರೇಜ್ ತಗೊಂಡಿದ್ದಾರೆ. ಈ ಆ್ಯಾವ್ರೇಜ್ ಈ ಲೆಕ್ಕಾಚಾರದಲ್ಲೇ ಇವತ್ತು ಕನ್ಫ್ಯೂಷನ್ ಆಗ್ತಾಯಿದೆ. 2 ತಿಂಗಳು ಸಪ್ರೇಟ್ ರೀಡಿಂಗ್ ತಗೊಳ್ಳಿ. ರೀಡಿಂಗ್ ಅಲ್ಲಿ ತನಕ ಇದನ್ನು ಏನು ದುಡ್ಡು ಕಟ್ಟುದನ್ನವರು ಪೆಂಡಿಂಗ್ ಇಟ್ಕೊಳ್ಳಿ. ಇದಕ್ಕೆ ಪ್ರತಿಯೊಂದು ಇದು ಕೂಡ ಪ್ರತಿ ತಿಂಗಳ ರೀಡಿಂಗ್ ಪ್ರಕಾರವೇ ಇವತ್ತು ವಿದ್ಯುತ್ ಬಿಲ್ಲನ್ನು ಅಳವಡಿಸಬೇಕು ಒತ್ತಾಯಪಡಿಸಿದ್ದೇವೆ. ಅದಕ್ಕೆ ತಕ್ಷಣ
MD ಅವರು ಕೂಡ ಇವತ್ತು ನಮ್ಮ ಬೇಡಿಕೆಗೆ ಇವತ್ತು ಒಪ್ಪಿದ್ದಾರೆ. ವಿಧಾನ ಪರಿಷತ್ ಸದಸ್ಯರು ಶ್ರೀ ಐವನ್ ಡಿಸೋಜ, ಹರೀಶ್ ಕುಮಾರ್, ಮಾಜಿ ಶಾಸಕರು ಮೊಯ್ದೀನ್ ಬಾವ, ಅಭಯ ಚಂದ್ರ ಜೈನ್ ಈ ಪುರ್ತೋಟುಗೆ ಇದ್ದಾರೆ. ಕೇಂದ್ರ ಕ್ಲಬ್ನವರಿಗೆ ಬಿಲ್ ಬರೋದು ಅವರು 1,22,000 ಎಂಟೈರ್ ಕ್ಲಬ್ ಬಂದಿತ್ತು. ನಿನ್ನೆ ಒಂದು ರೀಡಿಂಗ್ ತೆಗೆದು ಬಂದಾಗ ಅವರಿಗೆ ಬಿಲ್ ಬರಬೇಕಾಗಿದ್ದು ಬಿಲ್ ಹೋಗಿದ್ದು 1,74,000 ಇದೆ. ಬಟ್ ಅವ್ರು ರೀಡಿಂಗ್ ತೆಗೆದ ಮೇಲೆ ಅವರ ಬಿಲ್ ಆಗಿದ್ದು 42,000 ರಿವೈಸ್ ಮಾಡಿ ಕೊಟ್ಟಿದ್ದಾರೆ. ಅಂತ ಅನೇಕ ಕೇಸ್ಗಳು ಇರ್ಬೋದು ಅಂತ ನನ್ನ ಗಮನದಲ್ಲಿದೆ. ನಾನು ಒಪ್ತೇನೆ, ಮನೆಯಲ್ಲಿದ್ದಾಗ ಕದ್ನಾಂಶ ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಬಟ್ ನೀವು 3 ತಿಂಗಳ ಎವರೇಜ್ ಬಿಲ್ ತೆಗೆದುಕೊಂಡಾಗ ಆ್ಯಸ್ ಯುಟಿಕಾದರ್ಸೆ ಸ್ಲಾಬ್ಗಳ ರೇಟ್ಗಳಲ್ಲಿ ಜಾಸ್ತಿ ಆಗಿ ಬಿಲ್ಲು ಜಾಸ್ತಿ ಹೋಗಿರ್ಬೋದು. ಅದನ್ನು ರಿವೈಸ್ ಮಾಡಿಕೊಟ್ಟಿದ್ದೆ, ಜನರಿಗೇನು ಏನೀಗ ಸಮಸ್ಯೆ ಮಾಡ್ತೀವಿ ಅಂತ ಬಂದು. ಮತ್ತು ನಿನ್ನೆ ಒಂದು ಸಮಸ್ಯೆ ನಿಮ್ಮ ಗಮನಕ್ಕೆ ಬಂತು, ಇದು ಏನು ಫೈನ್ ಹಾಕಿದ್ದಾರೆ. ಅದು ನೀವು ಹೇಳಿದ್ರಿ ಅದು ಏರಿಯರ್ಸ್ ಏನಾಯಿತು ಅದು ಹಾಕಿರ್ಬೋದು, ಈ ಸಲ ನಾವು ಹಾಕೋದಿಲ್ಲ ಅಂತ ಹೇಳಿ ಅದರಲ್ಲಿ ಫೈನ್ ಅಂತ ಕಾಣ್ತೇವೆ. ಹಿಂದಿನ ಬಿಲ್ ಕಟ್ಟಿದವರಿದೆ ಅಂಥದ್ದಿದ್ರೆ ಏನು ಸೆಕ್ರೇಟ್ ಮಾಡೋದು ಈಗ ಅಂತ ನೀವು ನನ್ನ ಹತ್ರ ಹೇಳಿದ್ದೀರಿ. ಐ ಕಾಲ್ ಯು ಇದನ್ನು ಹೇಳಿದ್ದೀನಿ. ನಾನು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮೀಟಿಂಗಲ್ಲಿ ಕೂಡ ನಿಮ್ಮನ್ನು